V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಮೊನ್ನೆ ರವೀಂದ್ರ ಮತ್ತು ನಿನ್ನೆ 90 ಲಕ್ಷ್ಮಿ ಶರಣಾಗತಿಯೊಂದಿಗೆ ಕರ್ನಾಟಕವು ನಕ್ಸಲ್ ಮುಕ್ತವಾಗಿದೆ ಎಂದು ಹೇಳಲಾಗಿದೆ. ಛತ್ತೀಸ್ಗಢದಲ್ಲಿ ಕಳೆದೊಂದು ವರ್ಷದಿಂದ ನೂರಾರು ನಕ್ಸಲರನ್ನು ಕೊಂದು ಹಾಕಲಾಗಿದೆ. ನಿಜವಾಗಿ ಅಷ್ಟೊಂದು ಮಂದಿ ನಕ್ಸಲರು ಅಲ್ಲಿ ಇದ್ದರೆ ಅಥವಾ ನಕ್ಸಲರ ಹೆಸರಿನಲ್ಲಿ ಬುಡಕಟ್ಟು ಜನರನ್ನು ಕೊಲ್ಲಲಾಯಿತು ಎನ್ನುವಂಥ ಒಂದು ಪ್ರಶ್ನೆ ಛತ್ತೀಸ್ಗಢದಲ್ಲಿ ಕಳೆದ 6-7 ತಿಂಗಳುಗಳಿಂದ ಕೇಳಿ ಬರ್ತಾ ಇದೆ. ಯಾಕಂದರೆ ನಕ್ಸಲರು ಈಗ ಹೆಚ್ಚು ಇರುವಂಥ ಒಂದು ರಾಜ್ಯ ಅಂದರೆ ಛತ್ತೀಸ್ಗಢ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ. ಯಾಕಂತೇಳಿದ್ರೆ ಅತಿ ದೊಡ್ಡ ಬಸ್ತಾರ್ ಪ್ರದೇಶ ಬುಡಕಟ್ಟು ಜನರ ಪ್ರದೇಶವಾಗಿದ್ದು ಇಲ್ಲಿ ನಕ್ಸಲರು ತುಂಬ ಕಾರ್ಯಚಟುವಟಿಕೆಯಿಂದ ಇರುವುದು ಕಂಡು ಬಂದಿದೆ. ಆದರೆ ಇಲ್ಲಿ ಪ್ರತಿ ತಿಂಗಳು ಇವಾಗ ನೂರಾರು ನಕ್ಸಲರು ಕೊಲೆ ಆಗ್ತಾಯಿದೆ. ಒಂದು ವರ್ಷದಿಂದ ಹಾಗೇನೆ ಅಷ್ಟೊಂದು ಮಂದಿ ನಕ್ಸಲರು ಅಲ್ಲಿ ಇದ್ದರೆ ಅಥವಾ ಬುಡಕಟ್ಟು ಜನರನ್ನು ನಕ್ಸಲರ ಹೆಸರಿನಲ್ಲಿ ಕೊಲ್ಲಲಾಯಿತು ಎನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಮಾನವ ಹಕ್ಕುಗಳ ಸಂಸ್ಥೆಗಳು ಎಬ್ಬಿಸಿವೆ. ಕರ್ನಾಟಕದಲ್ಲಿ 90 ಲಕ್ಷ್ಮಿಯ ಶರಣಾಗತಿಯೊಂದಿಗೆ ನಕ್ಸಲರು ಇಲ್ಲಿ ಯಾರೂ ಉಳಿದಿಲ್ಲ ಎಂದು ಹೇಳಲಾಗಿದೆ. ಆಂಧ್ರದ ಕೆಲವು ಕಡೆ ನಕ್ಸಲರು ಇರುವುದಾಗಿಯೂ ಹಾಗೂ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಸೇರುವಲ್ಲಿ ಕೆಲವರು ಇರುವುದಾಗಿ ಹೇಳಲಾಗಿದೆ. 90 ಲಕ್ಷ್ಮಿಯ ಇದರೊಂದಿಗೆ ಕರ್ನಾಟಕದಲ್ಲಿ ಒಬ್ಬರೂ ನಕ್ಸಲರು ಇಲ್ಲ ಅಂತ ಖಂಡಿತವಾಗಿ ಕಾನೂನು ಇಲಾಖೆ ಹೇಳಿದೆ. ಅದು ಇರ್ಬೋದು. 90 ಲಕ್ಷ್ಮಿ ಎನ್ನುವರು ತಮ್ಮ ಊರಿನಲ್ಲಿ ಅಮಾಸೆ ಬಯಲು ಸುತ್ತಮುತ್ತ ಸಾಕಷ್ಟು ಕಾಡು ಇದೆ. ಊರಿನಲ್ಲಿ ಸಾಕಷ್ಟು ಗದ್ದೆ ಬಯಲು ಇರುವವರು ಕೂಡ ಕಾಡನ್ನು ಕಡಿದುಕೊಂಡು ತಮ್ಮ ಬೇಲಿ ಹಾಕ್ಕೊಂಡು ದರಖಾಸ್ತು ಮಾಡಿಕೊಂಡಿದ್ದಾರೆ. ಅಕ್ರಮವಾಗಿ ಉಪಯೋಗಿಸಿಕೊಂಡು ಇವೆಲ್ಲ ದೊಡ್ಡ ಜಾತಿಯವರ ಕೆಲಸ. ಆದರೆ ಅದೇ ವೇಳೆ ದಲಿತರು ಅಥವಾ ತೀರಾ ಹಿಂದುಳಿದ ಜಾತಿಯವರು ಈ ಕಾಡಲ್ಲಿ ಸ್ವಲ್ಪ ಒಂದು ಕೊಯ್ಲಿನಲ್ಲೂ ಅಥವಾ 10 ಸೆನ್ಸ್ ಒಳಗಡೆ ಹಾಕ್ಕೊಂಡ್ರು ಕೂಡ ಅರಣ್ಯ ಇಲಾಖೆಯವರು ಬಂದು ಅದನ್ನು ಕಿತ್ತಾಕ್ತಾಯಿದ್ರು. ಲಕ್ಷ್ಮಿ ಕೂಡ ತನ್ನ ಊರಿನಲ್ಲಿ ರಸ್ತೆ ಬೇಕು, ಸಾರಾಯಿ ಅಂಗಡಿ ಬೇಡ ಇತ್ಯಾದಿ ಹೋರಾಟಗಳಲ್ಲಿ ತೊಡಗಿಕೊಂಡಿದ್ದದಲ್ಲದೆ ತಮ್ಮ ಮನೆಗೆ ಹತ್ತಿರದಲ್ಲಿ 5-6 ಸೆನ್ಸ್ ಜಾಗದಲ್ಲಿ ಅಡಿಕೆ ಮರಗಳನ್ನು ನಟ್ಟಿದ್ರು. ಅದನ್ನು ಕಿತ್ತು ಹಾಕಿದ್ರು ಅರಣ್ಯ ಇಲಾಖೆಯವರು. ಅದು ಆಕೆಯ ಹೋರಾಟಕ್ಕೆ ಮುಂದಿನ ದಾರಿ ಆಯಿತು. ಹಾಗೂ ಅರಣ್ಯದಲ್ಲಿ ಹಿಂದೆ ಜನಸಾಮಾನ್ಯರು ಅಥವಾ ಮುಖ್ಯವಾಗಿ ಬುಡಕಟ್ಟು ಜನರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸ್ತಿದ್ರು. ಅದಕ್ಕೆ ಯಾವುದೇ ತಡೆ ಇರಲಿಲ್ಲ. ಇವಾಗೆಲ್ಲ ತಡೆ ಇದೆ. ಇದನ್ನು ಇವಾಗ ಲಕ್ಷ್ಮಿಯ ಕಥೆಯನ್ನು ಮಾತ್ರ ಹೇಳೋದಿಲ್ಲ. ಈಗ ಅಕ್ರಮ ಸಕ್ರಮ ಮತ್ತು ಹಕ್ಕುಪತ್ರ ವಿತರಣೆಯನ್ನು ನೋಡುವಾಗಲೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಬಂದಿರುವಂಥ ಮಾಹಿತಿ ಏನಂತೇಳಿದರೆ, ಅರಣ್ಯದಲ್ಲಿ ಜಾಗ ಬೇಕು ಅನ್ನೋ ಹಕ್ಕುಪತ್ರಕ್ಕೆ ಮಂಡಿಸಿದರೆ ಭಾಳಷ್ಟು ಜನರಿಗೆ, ಅರ್ಧಕ್ಕರ್ಧ ಜನರಿಗೆ ಊರೊಳಗೆ ಆಸ್ತಿ ಇದೆ, ಊರೊಳಗೆ ಕಂದಾಯ ಭೂಮಿ ಇದೆ. ಕಂದಾಯ ಭೂಮಿ ಇರುವವರು ಮತ್ತೆ ಯಾಕೆ ಕಾಡಿನ ಜಾಗ ಬೇಕು ಅಂತ ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವಂಥ ಒಂದು ದೊಡ್ಡ ಪ್ರಶ್ನೆ. 90 ಲಕ್ಷ್ಮಿ ಅಂತವರು ನಕ್ಸಲರಾಗುವುದಕ್ಕೆ ಇಂಥ ಸಮಸ್ಯೆ ಕಾರಣ. ಅಮಾಸೆ ಬಯಲು ಈಗಲೂ ಕೂಡ ಅಲ್ಲಿ ಸರಿಯಾಗಿ ಪರೀಕ್ಷೆ ಮಾಡಿದರೆ ಮೇಲ್ಜಾತಿಯವರು ಎಷ್ಟು ಅರಣ್ಯ ಭೂಮಿಯನ್ನು ಕಬಳಿಸಿದ್ದಾರೆ ಎನ್ನುವುದನ್ನು ಕಣ್ಣಾರೆ ನೋಡ್ಬೋದು. ಯಾರು ಹೇಳೋದು ಬೇಕಾಗಿಲ್ಲ, ಕಣ್ಣಿಗೆ ಕಾಣುವಂತಿದೆ. ಅದೇ ವೇಳೆ ದಲಿತರು ಮತ್ತು ತೀರಾ ಹಿಂದುಳಿದ ಜಾತಿಗಳಿಗೆ ಒಂದು ಎಕರೆ ಬೇಡ, 1/4 ಎಕರೆ ಕೂಡ ಅಕ್ರಮ ವಶಪಡಿಸಿಕೊಳ್ಳಲು ಇಲ್ಲವೇ ಕೃಷಿ ಮಾಡಲು ಬಿಡ್ತಾ ಇಲ್ಲ ಅನ್ನುವಂಥದ್ದು ಸತ್ಯ. ಇದು ಮುಂದೆಯೂ ನಡೆದರೆ ಭಾಳ ಕಷ್ಟ. ಈಗಲೂ ಕೂಡ ಲಕ್ಷ್ಮಿಯವರು ಶರಣಾಗತಿ ಆದಮೇಲೆ ಕೂಡ ಅವರು ಕೇಳಿರುವಂಥದ್ದು ಒಂದೇ, ನಮ್ಮ ಊರಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಹಾಗೂ ಅಭಿವೃದ್ಧಿ ಆಗಬೇಕು ಮತ್ತು ಆಸ್ಪತ್ರೆ ಶಾಲೆ ಇತ್ಯಾದಿಗಳು ಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಇದು ಒಂದು ನಕ್ಸಲರಾದವರು ಪ್ರತಿಯೊಬ್ಬರು ಇರುವಂಥ ಮುಂದಿಟ್ಟ ಬೇಡಿಕೆ. ಆಕೆ ಅದಾಗಲೇ ಆಂಧ್ರದಲ್ಲಿ ಶರಣಾಗತರಾಗಿರುವಂಥ ಸಂಜೀವ್ ಕುಮಾರ್ ಅವರನ್ನು ಮದುವೆಯಾಗಿರೋದು ಕೂಡ ಕಂಡು ಬಂದಿದೆ. ಆಂಧ್ರದಲ್ಲಿ ಶರಣಾಗತರಾದ ಎಲ್ಲ ನಕ್ಸಲರ ಎಲ್ಲ ಮೊಕದ್ದಮೆಗಳನ್ನು ವಜಾ ಮಾಡಲಾಗಿದೆ. ಆಂಧ್ರದಲ್ಲಿ ಶರಣಾಗತರಾದ ನಕ್ಸಲರ ಪ್ರತಿಯೊಂದು ಮೊಕದ್ದಮೆಯನ್ನು ವಜಾ ಮಾಡಿರುವಾಗ ಕರ್ನಾಟಕದಲ್ಲಿ ವಜಾ ಮಾಡುವುದು ಬೇಡ, ಅದಕ್ಕೆ ಸರಿಯಾದ ಪರಿಹಾರವನ್ನು ಕೂಡ ಇಲ್ಲಿವರೆಗೆ ನೀಡಿಲ್ಲ. ಶರಣಾಗತರಾದ ನಕ್ಸಲರು ಇನ್ನೂ ಕೂಡ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ. ಇತ್ತೀಚೆಗೆ ಶರಣಾಗತರಾದವರು ಇನ್ನೂ ಕೂಡ ಜೈಲಲ್ಲಿದ್ದಾರೆ. ಅವರಿಗಿನ್ನೂ ಜಾಮೀನು ಸಿಕ್ಕಿಲ್ಲ. ಇದೇ 90 ಲಕ್ಷ್ಮಿ ಮೇಲೆ ಕೂಡ 3-4 ಮೊಕದ್ದಮೆಗಳು ಇವೆ. ಅವು ಕೂಡ ಏನಾಗ್ತದೆ ಗೊತ್ತಿಲ್ಲ. ಲಕ್ಷ್ಮಿಯವರ ಗಂಡ ಎನ್ನಲಾದ
ಪಾವಗಡ ಮೂಲ. ಈ ಪಾವಗಡ ಒಂದು ತಾಲೂಕು ಒಂದು ವಿಚಿತ್ರವಾಗಿದೆ, ಯಾಕಂದರೆ ಇದನ್ನು ವರೆದಿರುವುದು ಆಂಧ್ರ ಪ್ರದೇಶ. ಆದರೆ ಪಾವಗಡ ಕರ್ನಾಟಕಕ್ಕೆ ಸೇರಿದೆ. ಅದು ಒಂದೇ ಒಂದು ಚೂರು ಮಾತ್ರ ಕರ್ನಾಟಕಕ್ಕೆ ಆಗಿದೆ. ಅದರ 90% ಸುತ್ತಿನಲ್ಲಿ ಆಂಧ್ರ ಪ್ರದೇಶವಿದೆ. ಹಾಗಾಗಿ ಅಲ್ಲಿ ಇರುವಂಥವರೆಲ್ಲ ತೆಲುಗುರೇ ಜಾಸ್ತಿ. ಈ ಸಂಜೀವ್ ಕುಮಾರ್ ಕೂಡ ಆ ಮೂಲದಿಂದ ಆಂಧ್ರದಲ್ಲಿ ನಕ್ಸಲಾಗಿದ್ದರು. ಅದಾಗಲೇ ಶರಣಾಗತರಾಗಿ ಈಗಾಗಲೇ ಸಮಾಜದಲ್ಲಿ ನ್ಯಾಯಯುತವಾಗಿ ಬದುಕುತ್ತಿದ್ದಾರೆ ಎಂದು ಗೊತ್ತಲಾಗಿದೆ. ಆ ರೀತಿ ಇಲ್ಲಿ ಶರಣಾಗತ ನಕ್ಸಲರಿಗೆ ಆ ರೀತಿ ಅವಕಾಶ ಸಿಗ್ತದಾ ಇಲ್ಲ ಅನ್ನುವಂಥದ್ದು ಮುಂದಿನ ವಿಚಾರ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ. ಇನ್ನು 50.65 ಲಕ್ಷ ಕೋಟಿ ರೂಪಾಯಿ 50.65 ಲಕ್ಷ ಕೋಟಿ ರೂಪಾಯಿಯ ಬಜೆಟನ್ನು ಮಂಡನೆ ಮಾಡಲಾಗಿದೆ. 4.4% ಕೊರತೆ ಬಜೆಟ್ ಎಂದು ಕೊನೆಯಲ್ಲಿ ಸಣ್ಣದಾಗಿ ಹೇಳಲಾಗಿದೆ. 4.4% ಕೊರತೆ ಅಂತ. ಆದರೆ CAG ವರದಿ ಮೊನ್ನೆ ಕೊಟ್ಟಿರುವಂತೆ ಕಳೆದ ಹಣಕಾಸು ವರ್ಷದಲ್ಲಿ ಆದ ವಿತ್ತೀಯ ಕೊರತೆ 55.6%. 55%ಕ್ಕಿಂತಲೂ ಹೆಚ್ಚು ವಿತ್ತೀಯ ಕೊರತೆ ಕಳೆದ ಆರ್ಥಿಕ ವರ್ಷದ 9 ತಿಂಗಳಲ್ಲಿ ಆಗಿದೆ ಅಂತ ಹೇಳಿದರೆ ಇಡೀ ವರ್ಷದಲ್ಲಿ 50%ವನ್ನೇ ತೆಗೆದುಕೊಳ್ಳಿ. ಇವರು ಈವಾಗಿನ ಬಜೆಟ್ನಲ್ಲಿ ತೋರಿಸಿರುವುದು 4.4% ಮಾತ್ರ ಕೊರತೆ ಅಂತ ಹೇಳಿದ್ದಾರೆ. ಇನ್ನು ಬೇಕಾದಷ್ಟು ತೆರಿಗೆ ವಿನಾಯಿತಿಗಳನ್ನೇ ಇನ್ನು 12 ಲಕ್ಷಕ್ಕೆ ಏರಿಸಿರೋದು ಅದೊಂದು ದೊಡ್ಡ ಮುಂಗೈಗೆ ತುಪ್ಪ ಹಚ್ಚಿದಂಥ ಒಂದು ಪ್ರಕರಣ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ 12 ಲಕ್ಷ ವರಮಾನ ಭಾರತದಲ್ಲಿ 70 ಕೋಟಿ ಜನರಿಗೆ 12 ಲಕ್ಷ ವರ್ಷಕ್ಕೆ ವರಮಾನ ಇಲ್ಲದೇ ಇರುವವರು 70% ಜನರಿದ್ದಾರೆ ಭಾರತದಲ್ಲಿ. ಭಾರತದ 70% ಜನರಿಗೆ ವರ್ಷಕ್ಕೆ 12 ಲಕ್ಷ ವರಮಾನ ಇಲ್ಲ. ಆದ್ದರಿಂದ ಆ ತೆರಿಗೆ ಕಟ್ಟುವಂಥದ್ದು ಕೆಲವು ಸಣ್ಣ ವ್ಯಾಪಾರಿಗಳಿಗೆ ಅನುಕೂಲ ಹೊರತು ಇನ್ಯಾರಿಗೂ ಕೂಡ ಅನುಕೂಲ ಅಲ್ಲ ಅಂತ ಹೇಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರಿಗೆ 12 ಲಕ್ಷ ವರಮಾನ ಪಡೆಯುವಂಥ ಉದ್ಯೋಗ ಇದೆಯೇ? ಉದ್ಯೋಗ ಕೊಡಿಸುವಂಥ ತಾಕತ್ತು ಈ ಸರ್ಕಾರಕ್ಕೆ ಇದೆಯೇ? ಅಥವಾ ಅವರಿಗೆ ಆ 12 ಲಕ್ಷ ವರಮಾನ ಬರುವಂತೆ ಮಾಡುವ ಯಾವುದಾದ್ರೂ ಆದಾಯ ಮೂಲವನ್ನು ಹುಟ್ಟಿಸುವ ಕೆಲಸವನ್ನು ಈ ಸರ್ಕಾರ ಮಾಡಿದೆಯೇ ಅಂದರೆ ಇಲ್ಲ. ಹಾಗಾಗಿ ಈ ಬಜೆಟ್ನ ಬಗ್ಗೆ ಮಾತಾಡಲಿಕ್ಕೆ ಏನು ಹೊಲ್ಲ ಅಂತ ಹೇಳ್ಬೋದು. ಇನ್ನು ಗೊತ್ತೇ ಇದೆಯಲ್ಲ ನಿಮಗೆ, ಕಳೆದ ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರವು ಮಾಡಿರುವ ಸಾಲ 25%. ಕಳೆದ ವರ್ಷ ಇದ್ದಿದ್ದಕ್ಕಿಂತ 25% ಹೆಚ್ಚು ಸಾಲ ಮಾಡಿದೆ. ಈಗ ಕೇಂದ್ರ ಸರ್ಕಾರಕ್ಕೆ ಇರುವಂಥ ಸಾಲ 176 ಲಕ್ಷ ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರ ಮಾಡಿರುವ ಎಲ್ಲ ರಾಜ್ಯಗಳು ಕೂಡ ಒಂದೊಂದಷ್ಟು ಸಾಲ ಮಾಡಿಕೊಂಡವೆ. ಕೇಂದ್ರ ಸರ್ಕಾರ ಒಂದೇ ಮಾಡಿರುವಂಥ ಸಾಲ 176 ಲಕ್ಷ ಕೋಟಿ ರೂಪಾಯಿ. ಈ 176 ಲಕ್ಷ ಕೋಟಿ ರೂಪಾಯಿಗೆ ಕಟ್ಟುತ್ತಿರುವಂಥ ಬಡ್ಡಿ ದೇಶೀಯ ಆದಾಯದ 33% ಬಡ್ಡಿ ಕಟ್ತಾ ಇದ್ದಾರೆ. ದೇಶೀಯ ಆದಾಯದ 33% ಬಡ್ಡಿ ಕಟ್ಟಿದ್ದಾರೆ ಅಂತ ಒಂದು ಲೆಕ್ಕ ಕೊಟ್ಟೆ. ಅದರಲ್ಲಿ ಎಷ್ಟು ಸತ್ಯ ಇದೆ ಸುಳ್ಳಿದೆ ಗೊತ್ತಿಲ್ಲ. ಆದರೆ ಬಡ್ಡಿಗೆನೇ ಒಂದು ರಾಜ್ಯದ ಕರ್ನಾಟಕದ ಒಟ್ಟು ಬಜೆಟ್ಗಿಂತ ಹೆಚ್ಚು ಹಣ ಕೇಂದ್ರ ಸರ್ಕಾರ ಮಾಡಿರುವ ಸಾಲಕ್ಕೆ ಬಡ್ಡಿ ಕಟ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಬರ್ತಾ ಇರುವಂಥ ಸಾಲ ಒಂದೇ ಸಮನೆ ಮೇಲಕ್ಕೆ ಹೋಗ್ತಾ ಇದೆ ಹೊರತು ಕೆಳಕ್ಕಂತೂ ಬರ್ತಾ ಇಲ್ಲ. ಬಡ್ಡಿ ಕಟ್ಟಿಬಿಟ್ಟು ಇಲ್ಲಿ ಜನರೆಲ್ಲ ಮೈಕ್ರೋ ಫೈನಾನ್ಸಲ್ಲಿ ಬಡ್ಡಿ ಕಟ್ಟಲಾಗದೆ ಆತ್ಮಹತ್ಯೆ ಮಾಡ್ಕೊಂತ. ಕೇಂದ್ರ ಸರ್ಕಾರ ಯಾರಪ್ಪ ಆತ್ಮಹತ್ಯೆ ಮಾಡ್ಕೊಳ್ಳೋದು? ಅಷ್ಟೊಂದು ಸಾಲ ಅಷ್ಟೊಂದು ಬಡ್ಡಿಗೆ ಅವ್ರು ಮಾಡ್ಕೊಳ್ಳಲ್ಲ, ಜನರನ್ನೇ ಆತ್ಮಹತ್ಯೆ ಮಾಡಿಸ್ತಾರೆ. ಇದು ರಾಜಕೀಯ. ಇನ್ನು ನೋಡಿದರೆ ಪಾಲಕ್ಕಾಡು ಜಿಲ್ಲಾ ಕೋರ್ಟು ಪತಂಜಲಿಯವರಿಗೆ ಒಂದು ವಾರಂಟ್ ನೀಡಿದೆ. ಪತಂಜಲಿಯ ರಾಮದೇವ್ ಮತ್ತು ಬಾಲಕೃಷ್ಣ ಜೋಡಿಯು ಸಾಕಷ್ಟು ಡೋಂಗಿಬಾಜಿ ಜಾಹೀರಾತುಗಳು ನೋಡಿ ಜನರಿಗೆ ವಂಚಿಸ್ತಿದೆ ಅಂತ ಹೇಳಿಬಿಟ್ಟು ಕೇರಳ ರಾಜ್ಯದ ಪಾಲಕ್ಕಾಡು ಕೋರ್ಟು ಜಾಮೀನು ರಹಿತ ವಾರಂಟನ್ನು ರಾಮದೇವ್ ಮತ್ತು ಬಾಲಕೃಷ್ಣರ ಮೇಲೆ ಜಾರಿ ಮಾಡಿದೆ. ಅವರು ಹೇಳಲಿಕ್ಕೆ ಬರ್ತಾರೆ, ಇವಾಗ ಬಂದು ಇನ್ನೆಷ್ಟು ಸುಳ್ಳು ಹೇಳಿ ಹೋಗ್ತಾರೋ ಕೋರ್ಟ್ನಲ್ಲಿ ಗೊತ್ತಿಲ್ಲ. ಒಟ್ಟಾರೆ ಈ ಮೋಸದ ಉತ್ಪಾದನೆಗಳು ಹೆಚ್ಚಾಗಿದೆ ಅಂತ. ಇನ್ನೊಂದು ಗೊತ್ತೇ ಇದೆ ನಿಮಗೆ, ಉತ್ತರ ಪ್ರದೇಶದಲ್ಲಿ ದಲಿತರ ಶವಗಳಲ್ಲೆಲ್ಲ ಸಿಗ್ತಾ ಇರೋದು. ಇವಾಗ ಅಯೋಧ್ಯೆಯಲ್ಲೇ ಒಂದು ಶವ ಸಿಕ್ಕಿದೆ. ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿದ್ದಲ್ಲದೆ ಕಣ್ಣುಗಳನ್ನು ಕಿತ್ತು ಕಾಲುಗಳನ್ನು ಮುರಿದು ಶವವನ್ನು ಅಯೋಧ್ಯೆಯಲ್ಲಿ ಹಾಕಿದ್ದಾರೆ. ಅಯೋಧ್ಯೆ ರಾಮನಿಗಂತೂ ಕರುಣೆ ಇಲ್ಲ. ಅಯೋಧ್ಯೆಯಲ್ಲಿ ಆಳುವವರಿಗೆ ಕರುಣೆ ಇದೆಯೋ ಗೊತ್ತಿಲ್ಲ. ಇನ್ನು ಈಗ ಕುಟ್ಟಾಟು
ಮಡಿಕೇರಿ 85 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಕೊಡವರು ಹಮ್ಮಿಕೊಂಡಿದ್ದಾರೆ. ಲಕ್ಷಾಂತರ ಜನರು ಈ ನಡಿಗೆಯಲ್ಲಿ ಕೊಡವರಿಗೆ ಸಿಗಬೇಕಾದ ಎಲ್ಲ ಅನುಕೂಲಗಳು ಸಿಗಲಿ ಅಂತ ಇವರು ಹೇಳ್ತಾ ಇದ್ದಾರೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕುತ್ತಾ ನೋಡ್ತಾ ಇರಿ ನೀವೆಲ್ಲ V4 ನ್ಯೂಸ್ ಚಾನಲ್ ಅಂತ ಹೇಳುತ್ತಾ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳಿ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ನಮಸ್ಕಾರ.